ಕುಳಚೂರು ಗುತ್ತು ಅನ್ನುವಾಗ ನಮಗೆ ಬಹಳ ಮುಖ್ಯವಾಗಿ ನೆನಪಿಗೆ ಬರುವಂತಹದ್ದು, ಒಂದು ಕಾಲದಲ್ಲಿ ಈ ಕೊಜೆಂಟ್ರಿಕ್ಸ್ ಉಷ್ಣ ವಿದ್ಯುತ್ ಸ್ಥಾವರ ಬರುವ ಸಂದರ್ಭದಲ್ಲಿ ಅದನ್ನು ತಡೆಯುವುದಕ್ಕಾಗಿ ಜನಜಾಗೃತಿಯನ್ನುಂಟು ಮಾಡುವ ಕಾರಣಕ್ಕಾಗಿ ಇಲ್ಲಿಯ ಹಿರಿಯರಾದಂತಹ ಕೊಳಚೂರು ಗುತ್ತು ಜಯಶೆಟ್ಟಿ ಅವರು ಎಲ್ಲ ಸಂಘಟನೆಗಳಿಗೆ ಮೂಲಕರ್ತರು ಅವರಾಗಿದ್ದು, ಅದರ ವಿರುದ್ಧ ಒಂದು ಹೋರಾಟ ಮಾಡುವ ಉದ್ದೇಶದಿಂದ ಕೊಳಚೂರು ಇಲ್ಲಿ ಕಂಬಳ ಪ್ರಾರಂಭ ಮಾಡಿದರು. ಕೋಟ ಶಿವರಾಮ ಕಾರಂತ್ ಅವರು ಕೂಡ ಒಂದು ಕಂಬಳಕ್ಕೆ ಬಂದ ನೆನಪಿದೆ ನನಗೆ, ನಾನು ಇದ್ದಾಗ. ಹಾಗಾಗಿ 31 ವರ್ಷಗಳಿಂದಲೂ ಕೂಡ ಕಂಬಳಕ್ಕೆ ಶುಭ ಹಾರೈಸಿ ಆಶೀರ್ವಾದ ಮಾಡಿದವರು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿಗಳಾದಂತಹ ಮಧ್ವರಾಯ ಭಟ್ರು. ಸುಮಾರು 57 ಅಡಿ ಎತ್ತರದ ಈ ಧ್ವಜಸ್ತಂಭಕ್ಕೆ ಸ್ವರ್ಣಲೇಪನ ಮಾಡಿ, ಪ್ರಾಯಶಃ ಇದು ನಮ್ಮ ದೇಶದಲ್ಲಿ ಇಷ್ಟು ಎತ್ತರದ ಒಂದು ಧ್ವಜಸ್ತಂಭಕ್ಕೆ ಸ್ವರ್ಣಲೇಪನ ಮಾಡಿದಂತಹ ದಾಖಲೆಗಳು ಇಲ್ಲ. ನಾವೀಗ ಉಡುಪಿ ಜಿಲ್ಲೆಯ ಎಲ್ಲೂರು ಗ್ರಾಮದ ಕುಳಚೂರು ಗುತ್ತು ಮನೆಯಲ್ಲಿದ್ದೇವೆ. ಕುಳಚೂರು ಗುತ್ತು ಅನ್ನುವಾಗ ನಮಗೆ ಬಹಳ ಮುಖ್ಯವಾಗಿ ನೆನಪಿಗೆ ಬರುವಂತಹದ್ದು, ಒಂದು ಕಾಲದಲ್ಲಿ ಈ ಕೊಜೆಂಟ್ರಿಕ್ಸ್ ಉಷ್ಣ ವಿದ್ಯುತ್ ಸ್ಥಾವರ ಬರುವ ಸಂದರ್ಭದಲ್ಲಿ ಅದನ್ನು ತಡೆಯುವುದಕ್ಕಾಗಿ ಜನಜಾಗೃತಿಯನ್ನುಂಟು ಮಾಡುವ ಕಾರಣಕ್ಕಾಗಿ ಇಲ್ಲಿಯ ಹಿರಿಯರಾದಂತಹ ಕೊಳಚೂರು ಗುತ್ತು ಜಯಶೆಟ್ಟಿ ಅವರು ಎಲ್ಲ ಸಂಘಟನೆಗಳಿಗೆ ಮೂಲಕರ್ತರು ಅವರಾಗಿದ್ದು, ಅದರ ವಿರುದ್ಧ ಒಂದು ಹೋರಾಟ ಮಾಡುವ ಉದ್ದೇಶದಿಂದ ಕೊಳಚೂರು ಇಲ್ಲಿ ಕಂಬಳ ಪ್ರಾರಂಭ ಮಾಡಿದರು. ಕಂಬಳ ಪ್ರಾರಂಭ ಮಾಡಿದಾಗ ಹಿಂದೆಯೂ ಕೂಡ ಈ ಜಾಗದಲ್ಲಿ ಕಂಬಳ ಆಗಿತ್ತು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇಲ್ಲಿಯ ದೈವ ಧೂಮಾವತಿ ಜುಮಾದಿ ಬಂಟ ಪರಿವಾರ. ಸಾಮಾನ್ಯವಾಗಿ ನಮಗೆ ಕಂಬಳದಲ್ಲಿಯೂ ಕೂಡ ಇದು ಭಾಳ ಸಾಂಪ್ರದಾಯಿಕ ಕಂಬಳಗಳಲ್ಲಿ ಇದು ಸಿಗ್ತದೆ, ನಮಗೆ ಈ ಮಾಹಿತಿ ಕೂಡ ಸಿಗ್ತದೆ. ಇಲ್ಲಿ ಉಷ್ಣ ವಿದ್ಯುತ್ ಸ್ಥಾವರದ ವಿರುದ್ಧವಾಗಿ ಸಂಘಟಿಸುವುದಕ್ಕಾಗಿ ಪ್ರಾರಂಭಿಸಿದ್ದು ಈ ಕಂಬಳ. ಆದರೆ ಇವತ್ತು ನಡೀತಾ ಇರುವಂಥ ಕಂಬಳ, 31ನೇ ವರ್ಷದಲ್ಲಿ ನಡೀತಿರುವಂಥ ಕಂಬಳ ಈ 30 ವರ್ಷಗಳ ಹಿಂದೆ ಪ್ರಾರಂಭವಾದದ್ದು ಈ ಕೊಳಚೂರಿನ ಈ ಜಾಗದಲ್ಲಿ. ನಂದಿಕೂರು ನಾವು ಬರುವಾಗ ಸಿಗ್ತದೆ. ಅಲ್ಲಿ ಆ ಕರೆ ಹಾಗೆ ಭಾಳ ವರ್ಷ ನಡೆದು ಭಾಳ ಆಕರ್ಷಣೀಯವಾಗಿ ನಡೆದರೂ ಕೂಡ ಪ್ರಗತಿಪರ ಕಾರ್ಯಗಳಿಗಾಗಿ, ರೈಲ್ವೆ ಟ್ರ್ಯಾಕಿಗಾಗಿ ಅಲ್ಲಿಂದ ಕಂಬಳವನ್ನು ತೆಗಿಲೇಬೇಕಾಗಿ ಬಂತು. ಅದರ ಬದಿಯಲ್ಲೇ ಬಂತು, ಅದರ ಮಧ್ಯದಲ್ಲಿ ಬಂತು. ಈ ಕಾರಣಕ್ಕಾಗಿ ನಾವು ಬೇರೆ ಕಡೆಗೆ ಈ ಕಂಬಳವನ್ನು ಶಿಫ್ಟ್ ಮಾಡಬೇಕಾಯ್ತು. ಎರಡನೇದು ಮುಖ್ಯವಾಗಿ ಇಲ್ಲಿ ಜಯಣ್ಣನನ್ನು ನಾವು ಇವತ್ತು ನೆನಪಿಸಬೇಕು. ಆಗ ಕೂಡ ನಾನು ಕಂಬಳಕ್ಕೆ ಬರ್ತಾಯಿದ್ದೆ. ಅವರು ಒಬ್ಬ ಉತ್ತಮ ಸಂಘಟಗಾರರಾಗಿತ್ತು. ನನಗೆ ಕಾರ್ಕಳದ ವಿಜಯಕುಮಾರ್ MK ವಿಜಯಕುಮಾರ್ ವಕೀಲರು ಯಾವಾಗಲೂ ಸಭೆಗೆ ಬರ್ತಾರೆ. ಅವರು ಪ್ರಾಯಶಃ ಯಾವ ಕಂಬಳದಲ್ಲಿಯೂ ಕೂಡ ಒಂದು ಭಾಷಣಕ್ಕೆ ಅಷ್ಟು ಜನ ಸೇರುವಂಥದ್ದು ನಾವು ನೋಡಲಿಲ್ಲ. ಅದು ಜಯಣ್ಣನ ಒಂದು ಅತ್ಯಂತ ಆತ್ಮೀಯರಾಗಿದ್ದುಕೊಂಡು ಪ್ರಾಯಶಃ ಅವರು ಯಾವಾಗಲೂ ಹೇಳ್ತಿದ್ದರು, ಎಂಕ್ ಜಯಣ್ಣೆ ಲೆಪ್ಪಲು ಮಾತ್ರ ಎಂಕ್ ಫೀಸ್ ಕೊರ್ಬಜರು ಹೇಳ್ತಾಯಿದ್ರು. ಅಂದರೆ ಅಷ್ಟು ಆತ್ಮೀಯರಾಗಿದ್ದುಕೊಂಡು ಈ ಕಂಬಳ ಅತ್ಯಂತ ಆಕರ್ಷಣೀಯವಾಗಿ ಒಂದು ಹಂತದಲ್ಲಿ ಈ ಕಂಬಳಕ್ಕೆ ನನಗೆ ನೆನಪಿದೆ, ಕೋಟ ಶಿವರಾಮ ಕಾರಂತ್ ಅವರು ಕೂಡ ಒಂದು ಕಂಬಳಕ್ಕೆ ಬಂದ ನೆನಪಿದೆ ನನಗೆ, ನಾನು ಇದ್ದಾಗ. ಹಾಗಾಗಿ ಮೊದಲನೇ ಕಂಬಳ ಪ್ರಾರಂಭವಾದದ್ದು ಈ ಕುಳಚೂರು ಗುತ್ತು ಜಯಣ್ಣ ಅವರ ನೇತೃತ್ವದಲ್ಲಿ. ಈ ದೇವರ ಅನುಗ್ರಹದಿಂದ ಉಷ್ಣ ವಿದ್ಯುತ್ ಸ್ಥಾವರವನ್ನು, ಇದು ಕೊಜೆಂಟ್ರಿಕ್ಸ್ ಅಂತ ಇದ್ದಾಗ ಬೇರೆ 2-3 ಕೈ ಬದಲಾವಣೆಯಾಗಿ ಈಗ UPCL ಆಗಿದೆ ಉಷ್ಣ ವಿದ್ಯುತ್ ಸ್ಥಾವರ. ಇಲ್ಲಿಂದ ಪ್ರಾರಂಭವಾದಂಥ ಕಂಬಳ ಈಗ ಅಡ್ವೆ ನಂದಿಕೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಅಂತ ಏನಿದೆ, ಆಗಲೂ ಕೂಡ ಕೋಟಿ ಚೆನ್ನಯ್ಯ ಕಂಬಳವಾಗಿ ಇತ್ತು. 2ನೇ ಕರೆ ಇದ್ದಲ್ಲಿಗೆ ನಾವು ಆ ಜಾಗಕ್ಕೆ ಹೋಗೋರಿದ್ದೇವೆ. ಆ ಜಾಗ ನಾಗನ ಕಾರಣದಿಂದಾಗಿ, ಅಲ್ಲಿ ನಾಗಮಂಡಲ ಆಗುವಂತಹ ಕಾರಣದಿಂದಾಗಿ ಆ ಜಾಗದಲ್ಲಿ ಕಂಬಳ ಮಾಡಬಾರ್ದು ಅಂತ ಕಂಡುಕೊಂಡಾಗ ಮತ್ತೆ ಈಗ ಇರುವಂಥದ್ದು 3ನೇ ಕರೆಯಲ್ಲಿ ನಾವು ಕಂಬಳ ನೋಡ್ತಾ ಇದ್ದೇವೆ. ಇದಕ್ಕಿಂತ ವಿಶೇಷವಾಗಿ ಇಲ್ಲಿಯ ಸಂಘಟನೆ, ಒಂದು ಪಡುಬಿದ್ರೆಯಲ್ಲಿ ಡೆಕ್ಕೆ ಬಲಿ ಆಗುವಾಗಲೂ ಕೂಡ ಇಲ್ಲಿಯವರ ಒಂದು ಸಂಘಟನೆ, ಇಲ್ಲಿಯವರಿಂದ ಹೊರಗಾಣಿಕೆ ಬೇರೆ ಎಲ್ಲಿಯೂ ಕೂಡ ನಾವು ಅಪರೂಪದಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಅದರೊಟ್ಟಿಗೆ ಇಲ್ಲಿಯ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಅತ್ಯಂತ ಎತ್ತರದ ಧ್ವಜಸ್ತಂಭವನ್ನು, ಸ್ವರ್ಣಲೇಪಿತ ಧ್ವಜಸ್ತಂಭವನ್ನು ಸಮರ್ಪಿಸುವಂತಹ ಕಾರ್ಯಕ್ರಮ, ಇಲ್ಲಿಯ ಒಂದು ಒಗ್ಗಟ್ಟು, ದೇವರ ಬಗ್ಗೆ ಇರುವಂಥ ಶ್ರದ್ಧೆ ಭಕ್ತಿಗೆ ಇದು ಸಾಕ್ಷಿ ನುಡಿತಾವೆ. ಈ ಕೊಜೆಂಟ್ರಿಕ್ಸ್ ಅಥವಾ ಆ ದಿನಗಳಲ್ಲಿ ಉಷ್ಣ ವಿದ್ಯುತ್ ಸ್ಥಾವರದ ವಿರುದ್ಧವಾಗಿ ಹೋರಾಟ ಮಾಡುವ ಕಾರಣಕ್ಕಾಗಿ ಸಂಘಟಿಸಲ್ಪಟ್ಟದ್ದು ಈ ಕೊಳಚೂರಿನ ಅಥವಾ ಅಡ್ಡನಂದಿಕೂರಿನ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ. ಪ್ರಾರಂಭದಿಂದಲೂ ಕೂಡ ಆ ಕರೆಯನ್ನು ಉದ್ಘಾಟಿಸುವುದರಿಂದ ಮೊದಲುಗೊಂಡು ಪ್ರಸಾದ ಹಾಕಿ ಪ್ರಾರ್ಥನೆ ಮಾಡ್ತಾ ಈ 31 ವರ್ಷಗಳಿಂದಲೂ ಕೂಡ ಕಂಬಳಕ್ಕೆ ಶುಭ ಹಾರೈಸಿ ಆಶೀರ್ವಾದ ಮಾಡಿದವರು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿಗಳಾದಂಥ ಮಧ್ವರಾಯ ಭಟ್ರವರು. ಇನ್ನು 2ನೇ ಟ್ರ್ಯಾಕ್ ಆದದ್ದು ಅದು ನಾಗದೇವರಿಗೆ ಕಾರಣಕ್ಕಾಗಿ ಅಲ್ಲಿಯ ಕಂಬಳ ಕ್ಷೇತ್ರ ಅಲ್ಲಿ ಬೇಡ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ 3ನೇ ಇದರಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇದೆ ಕೋಟಿ ಚೆನ್ನಯ್ಯ ಜೋಡುಕರೆ.
ಆದರೆ ಮುಂದಿನ ಪೀಳಿಗೆಗೆ ಇದು ಉಳಿಬೇಕು. ಕಂಬಳ ಪ್ರಾರಂಭ ಆದದ್ದು ಹೇಗೆ, ಅದು ಎಷ್ಟು 3ನೇ ಟ್ರ್ಯಾಕ್ ಯಾಕೆ ಹಾಗಾಯಿತು ಅಂತ ಮುಂದಿನ ಪೀಳಿಗೆಗೆ ಅದು ತಿಳಿಬೇಕು. ಆಮೇಲೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸುಕುಮಾರ್ ಶೆಟ್ಟರು ಆಗಲಿ, ಜಯೇಶ್ ಶೆಟ್ಟರಾಗಲಿ, ಯಾರು ಕೂಡ ನಿನ್ನೆ ಕೂಡ ಪ್ರಾರಂಭ ಮಾಡಿದಾಗ ಅದು ದುರ್ಗಾಪರಮೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಸಲ್ಲಿಸಿ, ಎಲ್ಲೂರು ವಿಶ್ವನಾಥ ದೇವರಿಗೆ ಪೂಜೆ ಸಲ್ಲಿಸಿ, ಆನಂತರ ಆವ ಬಲವಿದ್ದೊಡೆಯಂ ದೈವ ಬಲವಿಲ್ಲದೊಡೆ ಅಂತ, ದೇವರ ದಯ ಇಲ್ಲದಿದ್ದರೆ ಯಾವ ಬಲ ಇದ್ದರೂ ಕೂಡ ಆನೆಯ ಬಲ ಕೂಡ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಮೊದಲು ದೈವಾನುಗ್ರಹವನ್ನು ಪಡ್ಕೊಂಡು ನಾವು ಸುದೀರ್ಘ ಈ 31 ವರ್ಷದಲ್ಲಿಯೂ ಕೂಡ ನಮಗೆ ಇಲ್ಲಿ ಬಂದು ಸೇವೆ ಮಾಡುವಂಥ ಒಂದು ಅವಕಾಶ ಭಗವಂತ ಕಲ್ಪಿಸ್ತಾನೆ. ನನ್ನ ಒಂದು ಸುದೀರ್ಘ 52 ವರ್ಷದ ಈ ಕಂಬಳದ ಪಯಣದಲ್ಲಿ ಅನೇಕ ಜನರ ಆಶೀರ್ವಾದ, ಅನೇಕ ಜನರ ಶುಭ ಹಾರೈಕೆಗಳು, ಗುರು ಹಿರಿಯರ ಆಶೀರ್ವಾದ, ದೇವರ ದಯೆ ಇದ್ದದ್ದರಿಂದ ಇದು ಸಾಧ್ಯವಾಗ್ತಾ ಇದೆ. ಹಾಗಾಗಿ ಈ ಡಾಕ್ಯುಮೆಂಟೇಷನ್, ಈ ದಾಖಲೀಕರಣ ಮುಂದೆ ತಮಗೆ ಕೂಡ ಸಿಗ್ತದೆ, ಯೂಟ್ಯೂಬ್ನಲ್ಲಿ ಕೂಡ ಬರ್ತದೆ. ಆದರೆ ಅದು ಯಾರು ಕೂಡ ನೋಡಿದಾಗ ಇದು ಕರೆಕ್ಟಾಗಿದೆ ಅಂತ ಹೇಳಬೇಕು, ಪ್ರಾರಂಭದಿಂದಲೂ ಮಾಡಿದ್ದು ಸರಿ ಇದೆ. ಆ ಕಾರಣಕ್ಕೆ ಇವತ್ತು ನಾವು ದುರ್ಗಾಪರಮೇಶ್ವರ ದೇವರ ಅನುಗ್ರಹವನ್ನು ಪ್ರಾರ್ಥಿಸಿಕೊಳ್ತಾ ತಮ್ಮ ಸುಮಾರು 57 ಅಡಿ ಎತ್ತರದ ಈ ಧ್ವಜಸ್ತಂಭಕ್ಕೆ ಸ್ವರ್ಣಲೇಪನ ಮಾಡಿ, ಪ್ರಾಯಶಃ ಇದು ನಮ್ಮ ದೇಶದಲ್ಲಿ ಇಷ್ಟು ಎತ್ತರದ ಒಂದು ಧ್ವಜಸ್ತಂಭಕ್ಕೆ ಸ್ವರ್ಣಲೇಪನ ಮಾಡಿದಂತಹ ದಾಖಲೆಗಳು ಇಲ್ಲ. ಈ ಊರಿನವರ ಅಥವಾ ದೇವಸ್ಥಾನದ ಭಕ್ತರ ಸೇವಾ ಮನೋಭಾವದಿಂದಾಗಿ ಅವರ ಹೃದಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಈ ದೇವಸ್ಥಾನದ ಧ್ವಜಸ್ತಂಭಕ್ಕೆ ಸ್ವರ್ಣಲೇಪನ ಆಗಿದೆ. ನಾನಾಗಲೇ ಹೇಳಿದಾಗ ಒಂದು ದಿವಸ ನವರಾತ್ರಿಯ ದಿವಸ ನಾನು ಬರ್ತಾಯಿದ್ದೆ, ಇಲ್ಲಿ ಬರುವಾಗ ಇಡೀ ಊರಿನವರು ಸೇರಿಕೊಂಡು ಇದನ್ನು ತೊಳಿತಾಯಿದ್ರು, ಸೋಪ್ ಹಾಕಿ ಸರ್ಫೆಲ್ಲ ಹಾಕಿ ತೊಳಿತಾಯಿದ್ರು. ನಾನು ಕೇಳಿದೆ, ಇಲ್ಲ ಅದು ಪ್ರತಿ ವರ್ಷವೂ ನಾವು ನಮ್ಮ ಸೇವೆ ಇದು, ಇದನ್ನು ಸ್ವಚ್ಛಗೊಳಿಸುವಂಥದ್ದು ನಮ್ಮದು ಧರ್ಮ, ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ದೇವೆ ಅಂತ ಹೇಳಿದರು. ಇಂತಹ ಭಕ್ತರನ್ನು ಹೊಂದಿರಬೇಕು ಅಂತಾದರೆ, ಅವರಲ್ಲಿ ನಿಯಮ ನಿಷ್ಠೆಗಳು ಬರಬೇಕು ಅಂತಾದರೆ ದೇವರ ಆಶೀರ್ವಾದ ಬೇಕು. ಆ ದೇವರನ್ನು ನಂಬಿದಾಗ ಅವರಿಗೆ ಆ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡುವಂಥ ಮನೋಭಾವ ಕೂಡ ಬರ್ತದೆ. ಇದು ಆಸ್ತಿಕ ಬಂಧುಗಳಲ್ಲಿರುವಂಥ ಒಂದು ನಿಜವಾದಂಥ ಕಾಳಜಿ. ಈ ಆಸ್ತಿಕ ಬಂಧುಗಳ ಕಾಳಜಿಯ ಸಾಕ್ಷಿಯಾಗಿ 57 ಅಡಿ ಎತ್ತರದ ಧ್ವಜಸ್ತಂಭ, ಸ್ವರ್ಣಲೇಪಿತವಾದಂಥ ಧ್ವಜಸ್ತಂಭ. ಇಲ್ಲಿಯವರು ನನಗೆ ಗೊತ್ತಿದೆ, ಪಡುಬಿದ್ರೆಯಲ್ಲಿ ಡಕ್ಕೆಬಲಿಯಲ್ಲಿ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಅವರು ಡಕ್ಕೆಬಲಿ ಅಂತ ಹೇಳಿದರೆ ಅಷ್ಟು ವೈಭವದಿಂದ, ಅಷ್ಟು ಸಂಘಟನಾತ್ಮಕವಾಗಿ ಅದು ನಡೀತದೆ. ಹಾಗಾಗಿ ಈಗ ಸ್ವರ್ಣ ಪಾಲಕಿ ಈಗ ಭಕ್ತಾದಿಗಳು ನಿರ್ಮಿಸಿಕೊಡ್ತಾ ಇದ್ದಾರೆ. ಅದು ಒಳಗಿಂದ ಉಂಟು, ಆಗ್ತಾ ಮಾಡ್ತಾ ಇದ್ದಾರೆ. ಅದನ್ನು ಹೌದು. ನನಗೆ ಅಂದರೆ ಕಂಬಳಕ್ಕೆ ಯಾವಾಗಲೂ ಬರುವಾಗ ಇಲ್ಲಿ ಬರ್ತೇವೆ ನಾವು. ಹಿಂದೆ ಕೂಡ ಒಂದು ಸಂದರ್ಭದಲ್ಲಿ ಉತ್ಸವ ಆಗುವಾಗ ಈ ಸನ್ಮಾನ ಕಾರ್ಯಕ್ರಮ ಎಲ್ಲ ಮಾಡಿ, ಬೆಳ್ಳಿಯ ದೀಪ, ಬೆಳ್ಳಿಯ ಇದರಲ್ಲಿ ಪ್ರಸಾದ ಎಲ್ಲ ಕೊಟ್ಟ ತಟ್ಟೆ ಇವತ್ತು ನಮ್ಮ ದೇವರ ಕೋಣೆಯಲ್ಲಿ ಹಾಗೆ ಉಂಟು. ಹಾಗಾಗಿ ನಮಗೆ ಮೊದಲು ದೇವರನ್ನು ಇಟ್ಕೊಂಡು ಈ ಡಾಕ್ಯುಮೆಂಟೇಷನ್, ಇವತ್ತಿನ ದಾಖಲೀಕರಣದ ಕಾರ್ಯಕ್ರಮ, ಇದು ನಮ್ಮ ಮುಖ್ಯ ಉದ್ದೇಶ. ಅಡ್ವನದಿಕೂರಿನ ಇವತ್ತಿನ ಕಂಬಳ ಹೇಗೆ ಪ್ರಾರಂಭ ಆಯಿತು, ಎಲ್ಲಿ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದರು, ಆ ಜಾಗ ಸಮೇತ ನಾವು ಪ್ರೇಕ್ಷಕರಿಗೆ ತೋರಿಸಿದಾಗ ಅದೊಂದು ದಾಖಲೀಕರಣವಾಗಿ ಉಳಿತದೆ. ಮುಂದಿನ ತಲೆಮಾರಿಗೂ ಕೂಡ ಅದು ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ದಾಖಲೀಕರಣದ ಕೆಲಸವನ್ನು ಇವತ್ತಿನಿಂದ ಪ್ರಾರಂಭ ಮಾಡಿ